ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಬಾದ್. ಹೌದು ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ. ಕಿಡಿಗೇಡಿಗಳಿಂದ ಆಟೋ ರಿಕ್ಷಾಗೆ ಬೆಂಕಿ. ಹೌದು ವೀಕ್ಷಕರೇ, ನಿನ್ನೆ ಅಂದರೆ ದಿನಾಂಕ 8/9/2026 ಮಧ್ಯರಾತ್ರಿ ವಿಜಯಪುರ ಜಿಲ್ಲೆಯ ನೆಹರು ನಗರದಲ್ಲಿ ಆಟೋ ಪಕ್ಕ ನಿಂತಿರುವ ಬೈಕಿನಿಂದ ಪೆಟ್ರೋಲ್ ತೆಗೆದುಕೊಂಡು ಆಟೋ ಮೇಲೆ ಸುರುವಿ ಬೆಂಕಿ ಹಚ್ಚಿದ್ದಾರೆ ಎಂಬ ಶಂಕೆ. ಬೆಂಕಿಯ ಪರಿಣಾಮದಿಂದ ಆಟೋ ಸುಟ್ಟು ಕರಕವಾಗಿದೆ. ಯಾರು ಈ ಕೃತ್ಯ ಮಾಡಿದ್ದಾರೆ ಎಂಬುದು ತಿಳಿದು ಬಂದಿಲ್ಲ. ತನಿಖೆಯ ನಂತರ ತಿಳಿದು ಬರುವುದು.